ಮತ್ತೊಮ್ಮೆ ಆಶ್ರಯ ನಿರ್ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಮುಂದುವರಿಸೋಣ. ಆದರೆ ಅದಕ್ಕಿಂತ ಮುಂಚೆ ನನ್ನ ಜೊತೆ ಇದ್ದಾರೆ ಇವರು ಎಸಿ ವಿನಯರಾಜ್ ಅವರಿದ್ದಾರೆ, ಪ್ರೇಮನಾಥ್ ಶೆಟ್ಟಿ ಅವರಿದ್ದಾರೆ. ಚರ್ಚೆ ಮುಂದುವರಿಸೋಕ್ಕಿಂತ ಮುಂಚೆ ಇನ್ನೊಮ್ಮೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಜೆ.ಆರ್. ಲೋಬೋ ಅವರು ಬೈಟ್ ಹೇಳಿರುವಂತಹ ಒಂದು ಮಾತಿದೆ, ಅದನ್ನು ಕೇಳ್ಕೊಂಬರೋಣ. ಶಕ್ತಿನಗರದಲ್ಲಿ ಏನು ಬಡವರಿಗೆ ಆಶ್ರಯ ಮನೆಯ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ, ಅದೆಲ್ಲ ಸುಳ್ಳು. ಅದರಿಂದ ಏನು ಪ್ರಯೋಜನ ಇಲ್ಲ. ಅಲ್ಲದೆ ಆ ಯೋಜನೆಗೆ ರೂಪುರೇಷೆಗಳನ್ನು ಹಾಕಿದವರು ಹಿಂದಿನ ಶಾಸಕರು ಶ್ರೀ ಯೋಗೀಶ್ ಭಟ್ರವರು ಇತ್ಯಾದಿಗಳನ್ನು ಹೇಳಿದರು. CPIM ಅವರು ಶ್ರೀ ಸುನೀಲ್ ಕುಮಾರ್ ಬಜಾಲ್ ಅಭ್ಯರ್ಥಿ ಅವರು ಕೂಡ ಈ ಒಂದು ಯೋಜನೆ ನಮ್ಮ ಹೋರಾಟದ ಫಲ ಅಂತ ಕೂಡ ಹೇಳಿದರು. ಕಮ್ಯುನಿಸ್ಟ್ನವ್ರು ಹೇಳ್ತಾರೆ, ಎಷ್ಟು ತಡ, ಕಮ್ಯುನಿಸ್ಟ್ನವ್ರಿಗೆ ಇದರಲ್ಲಿ ಒಂದು ಕಲ್ಲನ್ನು ಎತ್ತಿ ಆ ಕಡೆ ಇಟ್ಟಿದ್ದಾರ? ಎಲ್ಲೋ ಒಂದು ಸುನೀಲ್ ಕುಮಾರ್ ಬಜಾಲ್ರವರು ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡು ಜಂಡ ಹಾಕಿ ಬೊಬ್ಬೆ ಹಾಡಿದ ತಕ್ಷಣ ಯಾವುದೇ ಮನೆಗಳು ಆಗೋದಿಲ್ಲ, ಅಥವಾ ಯಾವುದೇ ಇದು ಬಹುಮಾಡಿ ಕಟ್ಟಡಗಳು ಆಗೋದಿಲ್ಲ. 3 ವರ್ಷ ನಾವು ಒದ್ದಾಡಿದ್ದೀವಿ ಇದಕ್ಕೆ. ಅವ್ರೇನು ಮಾಡಿದ್ದಾರೆ? ನಾನು ಮಾಡಿದ ನಂತರ ನಾನು ಫಲಾನುಭವಿಗೆ ಪೋಸ್ಟ್ ಕಾರ್ಡ್ ಕರೆಸಿಬಿಟ್ಟು ಅವರಿಗೆ ಮಂಗ ಮಾಡುವ ಒಂದು ವಿಧಾನ ಮಾತ್ರ ಅವರ ಪ್ರಯತ್ನ. ಬೇರೆ ಏನು ಕಾಂಟ್ರಿಬ್ಯೂಷನ್ ಇದೆ ಸುನೀಲ್ ಕುಮಾರ್ ಬಜಾಲ್ ಇದ್ದು ಇದರಲ್ಲಿ? RTI ನಲ್ಲಿ ಹಾಕಿ ಏನೋ ತಪ್ಪು ಮಾಡಿದ್ರೆ ಅಂತ ಹುಡುಕುವುದು ಮಾತ್ರ ಅವಸ್ಥೆ, ಅದಲ್ಲದೆ ಏನು ಕಾಂಟ್ರಿಬ್ಯೂಷನ್ ಇದೆ? ಆದರೆ ಪ್ರೇಮಾನಂದ್ ಶೆಟ್ಟಿ ಅವರು ಇಷ್ಟೊಂದು ಹಿರಿಯ ಸದಸ್ಯರು, ಅವರಿಗೆ ವಿಧಿವಿಧಾನಗಳ ಅರ್ಥ ಆಗ್ತವೆ. ಅವ್ರು ಹೇಗೆ ಇದನ್ನು ತಪ್ಪಾಗಿ ಸುಳ್ಳು ಅಂತ ಹೇಳಿದ್ರು ಅಂತ ಹೇಳುವುದು ಬಹುಶಃ ಇದು ಬಹಳ ಬೇಸರದ ವಿಚಾರ. ಅವ್ರು ಹೇಳಿದ್ದಾರೆ, ನೀವು ಆಯುಕ್ತರಿದ್ದಾಗ ನಿವೇಶನ ವಿತರಿಸಿದ್ದು ಇದು ನನ್ನ ಸಾಧನೆ ಎಂದಿರುವರು. ಹಾಗಿದ್ದರೆ ಈಗ ಮನೆಗಳು ನಿರ್ಮಾಣ ಮತ್ತು ಹಂಚಿಕೆಯಾದದ್ದು ಈಗಿನ ಆಯುಕ್ತರ ಸಾಧನೆ ಅಲ್ಲವಂತಹ ಒಂದು ಪ್ರಶ್ನೆ ಮೊದಲನೇದು. ಅದೇ ರೀತಿ ನಗರ ಪಾಲಿಕೆಯ ಎಲ್ಲ ಸದಸ್ಯರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅವ್ರೇನು ಹೇಳಿದ್ರು ಅಂತ ಹೇಳಿ ನೋಡ್ತಾ ಇದ್ವಿ. ಹಾಗೆ ನೋಡ್ಬೇಕಂತ ಹೇಳಿ CPM BJP ಎರಡೂ ಕೂಡ ಜೆ.ಆರ್. ಲೋಬೋ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅವರ ಕೆಲಸನ ನೋಡ್ತಾ ಇದ್ದಾಗೆ ಇವರು ವಿನಯರಾಜ್ ಸರ್ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಅವರು ಮಹಾನಗರ ಪಾಲಿಕೆ ಸದಸ್ಯರನ್ನ ಕನ್ಸಲ್ಟ್ ಮಾಡಿಬಿಟ್ಟೆ ಈ ಒಂದು ನಿವೇಶನ ಹಂಚಿಕೆ ಪ್ರಕ್ರಿಯೆ ನಡೆದಿದೆ ಅಂತ ತಾವೇನೋ ಆಕ್ಷೇಪಣೆ ಎತ್ತಿದ್ರೆ ಆಗ್ಲಿ ಏನದು ನೋಡಿ. ನಾವು ಎಲ್ಲಿ ಕೂಡ ಇಲ್ಲಿ ಜೆ.ಆರ್. ಲೋಬೋ ಅವರನ್ನ ಟಾರ್ಗೆಟ್ನ ವಿಚಾರನೇ ಬರುವುದಿಲ್ಲ. ಈ ಕಾರ್ಯಕ್ರಮಕ್ಕೆ ಜಾಗ ಗುರುತಾದ ನಂತರ 10 ಎಕರೆಯ ಜಾಗ ಅಲ್ಲಿ ಇದಕ್ಕೆ G+3 ಮಾದರಿಯ ಸಂಕೀರ್ಣ ಮಾಡಲಿಕ್ಕೆ ಜಾಗ ಗುರುತಾಯಿತು. ಇದೆಲ್ಲ ಪ್ರಕ್ರಿಯೆಗಳಿಗೆ ನಮ್ದು ಎಲ್ಲಿಯೂ ಆಕ್ಷೇಪಣೆ ಇಲ್ಲ, ಟಾರ್ಗೆಟ್ ಇಲ್ಲ. ಆದ್ರೆ ಸರ್ಕಾರದ ಒಂದು ನಿಯಮಾವಳಿ ಇದೆ, ಅದನ್ನ ಗಾಳಿಗೆ ತೂರಿ ಇವತ್ತು ಶಾಸಕರು ನೋಡಿ. ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಚಾರ ಏನ್ ಹೇಳಿದ್ರಿ ಇಲ್ಲಿ, ಇದು ಎಲ್ಲಿ ಕೂಡ ಶಾಸಕರ ಕಾರ್ಯಕ್ರಮನೇ ಅಲ್ಲ, ಇದು ಕ್ಲಿಯರ್ ಆಗಿ ಉಂಟು. ಶಾಸಕರ ಕಾರ್ಯಕ್ರಮಗಳೇನು ಹೇಳಿದ್ರೆ ಈ ಹಿಂದೆ ಇತ್ತು, ಆಶ್ರಯ ಸಮಿತಿಯ ಅಂಡರಲ್ಲೇ ಈ ವಸತಿ ರೈತರಿಗೆ ವಸತಿ ಕೊಡುವಂತ ಕಾರ್ಯಕ್ರಮಗಳಿತ್ತು. ಆದ್ರೆ ನಾನು ಹೇಳಿದೆ, ಪ್ರಧಾನಮಂತ್ರಿಯ ಆವಾಸ್ ಯೋಜನೆ 2016ರಲ್ಲಿ ಜಾರಿ ಬಂದ ತಕ್ಷಣ ಇದರ ಅಧಿಕಾರ ಆಶ್ರಯ ಸಮಿತಿಯ ಅಧಿಕಾರ, ಶಾಸಕರವರ ಅಧ್ಯಕ್ಷತೆಯಲ್ಲಿರುವಂತಹ ಒಂದು ಸಮಿತಿಯ ಅಧಿಕಾರ ಹೋಯಿತು. ಮತ್ತೆ ಅದಕ್ಕೆ ಹೊಸ ಸಮಿತಿಯ ರಚನೆ ಆಗ್ಬೇಕಿತ್ತು. ಆದ್ರೆ ಶಾಸಕರು ತನ್ನ ಅಲ್ಲಿ ಅಸ್ತಿತ್ವ ಇಲ್ಲದಿದ್ರೆ ಇದರ ರಾಜಕೀಯ ಲಾಭ ನನಗೆ ಪಡಿಲಿಕ್ಕೆ ಆಗುವುದಿಲ್ಲ ಒಂದೇ ಉದ್ದೇಶಕ್ಕೆ ಈ ನಿಯಮಗಳನ್ನೆಲ್ಲವನ್ನು ಕೂಡ ಗಾಳಿಗೆ ತೂರಿ ತನ್ನದೇ ಸಾರಥ್ಯದಲ್ಲಿ ಇದಾಯ್ತು. ಇದು ಸ್ಥಳೀಯ ಸಂಸ್ಥೆಯ ಕಾರ್ಯಕ್ರಮಗಳು ಆದ್ರೂ ಕೂಡ ನನ್ನದೇ ಕಾರ್ಯಕ್ರಮ ಎಂದು ಇದರ ಲಾಭವನ್ನು ನಾನು ಪಡಿತೇನೆ ಎನ್ನುವ ಒಂದೇ ಉದ್ದೇಶಕ್ಕೋಸ್ಕರ ಇವರು ಇದನ್ನ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ನಾನು ಶುರು ಮಾಡಿದ್ದೇನೆ. ನಾನು ನಗರ ಪಾಲಿಕೆಯ ಸದನದಲ್ಲಿ ಈ ಹಿಂದೆನೆ 6 ತಿಂಗಳ ಹಿಂದೆನೆ ಇದಕ್ಕೆ ನಾನು ಧ್ವನಿ ಎತ್ತಿದ್ದೇನೆ, ಇದರ ಬಗ್ಗೆ ಆಕ್ಷೇಪ ಎತ್ತಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಯ ಹತ್ರ ನಾನು ಮಾತಾಡಿದ್ದೇನೆ, ಅವರು ಒಪ್ಪಿಕೊಂಡಿದ್ದಾರೆ ಮೌಖಿಕವಾಗಿ ನನ್ನ ಹತ್ರ. ಸರಿ, ಇದು ಬಹಳ ಲೇಟ್ ಆಯ್ತು, ಮಾತ್ರ ಇದರ ಪ್ರೊಸೆಸ್ ಎದುರೋಗಿ ಬಿಟ್ಟಿದೆ, ಇದು ಖಂಡಿತವಾಗ್ಲೂ ಇದರಲ್ಲಿ ಲೋಪದೋಷಗಳು ಇದೆ ಎನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಯಾಕೆ ಶಾಸಕರು ಇದರ ಬಗ್ಗೆ ಸ್ಪಷ್ಟವಾದ ಉತ್ತರಗಳನ್ನು ಕೊಡ್ತಾ ಇಲ್ಲ? ಎಸ್, ತಾವು ಮಾತಾಡಿ ಏನಂತ ಹೇಳಿದ್ರೆ, ಸ್ಥಳೀಯ ಸಮಿತಿಗಳ ಕಾರ್ಯಕ್ರಮ ಆಗಿದ್ರೆ ಕೂಡ ಶಾಸಕರು ಯಾಕೆ ಮೂಗು ತೂರಿಸಿಕೊಂಡು ಹೆಚ್ಚುವರಿ ಆಸಕ್ತಿ ತೋರಿಸಿಕೊಂಡು ಮಾಡಿದ್ರು ಅನ್ನುವಂತ ಪ್ರಶ್ನೆನ ಅವರು ಹೇಳ್ತಾ ಇದ್ದಾರೆ.
ತಾವೇನು ಹೇಳೋಕೆ ಇಷ್ಟ? ನೋಡಿ, ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ 3 ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅಲ್ಲದೆ ಬರೀ ಕೇಂದ್ರ ಸರ್ಕಾರದ ಹಣ ಅದರಲ್ಲಿ ಬೀಳುವಂಥದ್ದಲ್ಲ. ಇದರಲ್ಲಿ ಫಲಾನುಭವಿಗಳ ಪಾಲು ಕೂಡ ಸ್ವಲ್ಪ ಅದರಲ್ಲಿ ಬರ್ತದೆ. ಇದನ್ನು ನಾವು ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವರು ಹೇಳ್ತಾರೆ ಕೇಂದ್ರ ಸರ್ಕಾರ ಅಂತ. ಇವರು ತಿಳಿದವರು, ಹಿರಿಯರು. ಆದರೂ ಕೂಡ ನಾನು ಹೇಳ್ತೇನೆ, ಏನು ಇವರು ಫಸ್ಟಿಗೆ ಒಂದು ಹೇಳಿದ್ರು 126 ಫಲಾನುಭವಿಗಳನ್ನು ಬಿಟ್ಟಿದ್ದಾರೆ, ಶಾಸಕರು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಈ 126 ಫಲಾನುಭವಿಗಳ ಫೈಲ್ ಏನಿದೆ ಅವರನ್ನು ಕೈ ಬಿಟ್ಟಿದ್ದಿಲ್ಲ. ಅದನ್ನು ನಮ್ಮ ಸದಸ್ಯರು ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಅದು ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ, ಈ 126 ಫೈಲುಗಳಲ್ಲಿ ಕೆಲವರ ಹೆಸರಲ್ಲಿ ಸೈಟ್ಗಳಿವೆ, ಕೆಲವರಿಗೆ ಮನೆ ಇದೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಈ ಒಂದು ರೀತಿಯ ಕೆಲವರು ಅದಕ್ಕೆ ಪೂರಕ ದಾಖಲೆಗಳನ್ನು ಅವರು ಸಬ್ಮಿಟ್ ಮಾಡಲಿಲ್ಲ. ಇದಕ್ಕೋಸ್ಕರ ಈಗ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ, ಅದನ್ನು ಕೈ ಬಿಡ್ಲಿಲ್ಲ. ನಾವು ಪುನಃ ಹೇಳ್ತೇವೆ, ಬಡವರು ಯಾರು ನೀವು ಕೈ ಬಿಟ್ಟಿದ್ದಾರೆ ಅಂತ ಹೇಳುವಂತ ನಿಮ್ಗೆ ಟೆನ್ಷನ್ ಬೇಡ. ನಿಮ್ಮದು ಯಾವುದು ಕೈ ಬಿಡ್ಲಿಲ್ಲ, ಅದು ಎನ್ಕ್ವೈರಿ ಮಾಡಿ ಅದಕ್ಕೆ ಪೂರಕ ದಾಖಲೆ ಒದಗಿಸಿದಂತ ಸಂದರ್ಭದಲ್ಲಿ ಮತ್ತು ಯಾವುದರಲ್ಲಿ ಎನ್ಕ್ವೈರಿ ಬೇಕಾಗ್ತದೆ, ಆಶ್ರಯ ಸಮಿತಿ ಅದನ್ನ ಪರಿಶೀಲನೆ ಮಾಡಿ ಎನ್ಕ್ವೈರಿ ಮಾಡಿ ಅವರು ಇದ್ರೆ ಖಂಡಿತವಾಗಿ ಕೂಡ ನಿಮ್ಗೆ ಸಿಗ್ತದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಪ್ರತಿಪಕ್ಷಗಳು ಏನೇ ಹೇಳಲಿ ನೀವು ಭಯ ಪಡುವ ಅಗತ್ಯ ಇಲ್ಲ. ಇನ್ನೊಂದು ವಿಚಾರ, ಇವರು ಆಕ್ಷೇಪವನ್ನ ಎತ್ತಿದ್ದೇನೆ ಅಂತ ಹೇಳಿದ್ರು. ಎಲ್ಲಾದ್ರೂ ಒಂದು ಕಡೆ ಮಹಾನಗರ ಪಾಲಿಕೆಯಲ್ಲಿ ಇದು ನಿರ್ಣಯ ಮಾಡಿ ಕಳಿಸಿರುವಂತ ಫೈಲು ಇವರು ಕೂಡ ಅಲ್ಲಿ ಇದ್ರಾಗ ಎಲ್ಲಾದ್ರೂ ಒಂದು ದಾಖಲೆ, ಇವರು ಆಕ್ಷೇಪ ಮಾಡಿದ ಒಂದು ದಾಖಲೆಯನ್ನ ಇಲ್ಲಿ ಬಂದು ನೀವು ಪತ್ರಿಕಾ ಹೇಳಿಕೆಯಲ್ಲಿ, ಪತ್ರಿಕಾಗೋಷ್ಠಿಯಲ್ಲಿ ಕೊಡಿ, ಅಥವಾ ನೀವು ಡಿಸಿಗೆ ನೀವು ಆಕ್ಷೇಪವನ್ನ ಎತ್ತಿದ್ದನ್ನ ಒಂದು ಕೊಡಿ. ಸುಮ್ಮನೆ ನಾನು ಬಾಯಿಯಲ್ಲಿ ಹೇಳಿದ್ದೇನೆ ಅಂತ ಹೇಳುವಂತದ್ದು. ಒಬ್ಬ ಹಿರಿಯ ಸದಸ್ಯನಾಗಿ ಪ್ರೇಮಾನಂದ್ರೆ ನಿಮ್ಮ ಮೇಲೆ ಅಪಾರ ಗೌರವ ನನಗಿದೆ. ನೀವು ಒಬ್ಬ ಹಿರಿಯರು, ಬಹಳ ಬುದ್ಧಿವಂತಿಕೆಯಿಂದ ಒಳ್ಳೆ ವಿಚಾರವನ್ನು ಮಾತಾಡುವವರು, ಅದಕ್ಕೆ ಯಾವತ್ತೂ ಗೌರವ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಮಾಧ್ಯಮಗಳಲ್ಲಿ ಕೂತು ಮಾತಾಡುವಾಗ ಜನರನ್ನು ತಪ್ಪುದಾರಿಗೆ ಎಳೆಯುವಂತ ರೀತಿಯಲ್ಲಿ ನಾವು ಮಾತಾಡಿದ್ರೆ ನಮ್ಮ ಬದ್ಧತೆ ಏನು ಅಂತ ಹೇಳುವಂತ ಇನ್ನೊಂದು ಸರ್ ಬರೋಣ, ನೀವು ಪಾಯಿಂಟ್ಗೆ ಬರೋಣ. ಅದಕ್ಕೆ ಅವ್ರೇನ್ ಹೇಳ್ತಾರೆ? ನನಗೆ ವಿನಯ್ ರಾಜ್ ಅವರ ಮಾತಲ್ಲಿ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ನಾನು ಕೇಳುವಂತದ್ದು, ನಾವು ಯಾವುದೇ ಒಂದು ಈ ಪರಿಷತ್ತಿನ ಸದನದಲ್ಲಿ ಯಾವುದೇ ಒಬ್ಬ ಸದಸ್ಯ ಮಾತಾಡಿದ್ದಕ್ಕೆ ದಾಖಲೆ ಏನು ಬೇಕು ನನ್ಗೆ ಹೇಳಬೇಕು ಸದಸ್ಯರು. ಇವರು ವಿನಯ್ ರಾಜ್ ಅವರು ಯಾಕೆ ಹೇಳ್ತಾನೆ ಹೇಳಿದ್ರೆ, ಆಕ್ಷೇಪ ಕೊಡ್ಲಿಕ್ಕೆ ಪ್ರೊವಿಷನ್ ಇದೆ, ರೂಲ್ ಇದೆ. ಮೇಯರ್ಗೆ ಕೊಡಬೇಕು, ಕೊಟ್ಟಿದ್ದೀರಾ? ಇಲ್ಲಿ ನೋಡಿ, ಸುಮ್ಮನೆ ನಾನು ಮಾತಾಡ್ತಾ ಇದ್ದೇನೆ, ನೀವು ಮತ್ತೆ ಮಾತಾಡಿ. ನಾವು ಪರಿಷತ್ತಿನಲ್ಲಿ ಎಲ್ಲರೂ ಕೂಡ ಈ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದೇವೆ. ಎಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಂದು ಅಲ್ಲಲ್ಲ, ಒಪ್ಪಿಗೆ ಕೊಟ್ಟವರು ಆಕ್ಷೇಪ ಎಲ್ಲಿ ಸಲ್ಲಿಸಿದ್ದೇನೆ ಹೇಳಿದ್ರೆ, ಮುಂದಿನ ದಿವಸಗಳಲ್ಲಿ ಏನು ನಮ್ಮ ಶಾಸಕರು ನಾವು ಒಪ್ಪಿಗೆ ಕೊಟ್ಟ ಮೇಲೆ ಇದಕ್ಕೆ ಸರ್ಕಾರದ ನಮ್ಮ ಸ್ಥಳೀಯ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಇದು ನಗರ ಪಾಲಿಕೆಯ ಕಾರ್ಯಕ್ರಮ. ಇದು ಯಾವುದೇ ಒಂದು ಯೋಜನೆ ಇರಬಹುದು, ಅದು ಸ್ಮಾರ್ಟ್ ಸಿಟಿ ಇರಬಹುದು, ಪ್ರಧಾನಮಂತ್ರಿಯ ಕಾರ್ಯಕ್ರಮ ಅಂತ ನಗರ ಪಾಲಿಕೆ ನೋಡಿ ಇಲ್ಲಿ ಇದೆ. ವಸತಿ ಮತ್ತು ನಗರ ಬಡತನ ನಿರ್ಮೂಲನಾ ಮಂತ್ರಾಲಯ ವತಿಯಿಂದ ಭಾರತ ಸರ್ಕಾರವು ಹೌಸಿಂಗ್ ಫಾರ್ ಆಲ್, ಎಲ್ಲರಿಗೂ ಮನೆ ಎಂಬ ಹೊಸ ವಸತಿ ಯೋಜನೆಯನ್ನ ಜಾರಿಗೊಳಿಸಿದ್ದು ಎಲ್ಲಾ ನಗರ ವಸತಿ ರೈತರಿಗೆ ವಸತಿ ಕಲ್ಪಿಸುವ ಉದ್ದೇಶವನ್ನ ಈ ಮಿಷನ್ ಹೊಂದಿದೆ. ಇದನ್ನ ಆಧರಿಸಿ ನಗರ ಪ್ರದೇಶಕ್ಕೆ ಸಂಬಂಧಿಸಿದಂತ ಹೌಸಿಂಗ್ ಫಾರ್ ಆಲ್ ಮಿಷನ್ ಆಯ್ಕೆಯನ್ನ 2015ರಿಂದ 2022ರವರೆಗೆ ಅನುಷ್ಠಾನಗೊಳಿಸಲಾಗುವುದು. ಇದು ಭಾರತ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಈ ಒಂದು ಮಾರ್ಗಸೂಚಿಯನ್ನ ಕೊಟ್ಟು, ರಾಜ್ಯ ಸರ್ಕಾರವು ಅದನ್ನು ಆಧರಿಸಿ ಸ್ಥಳೀಯ ಸಂಸ್ಥೆಗೆ ಈ ಮಾರ್ಗಸೂಚಿಯನ್ನ ಕಳಿಸಿರುತ್ತದೆ. ಆದರೆ ಶಾಸಕರು ಆಶ್ರಯ ಸಮಿತಿಯನ್ನ ದುರುಪಯೋಗ ಮಾಡಿದ್ದಾರೆ. ಯಾಕೆ ಹೇಳಿದ್ರೆ, ಆ ಸಮಿತಿಯಲ್ಲಿ ಅವರಿಗೆ ಬೇರೆನೇ ಕೆಲವೊಂದು ಜವಾಬ್ದಾರಿಗಳಿದೆ. ಆದ್ರೆ ಅವರೆಲ್ಲವೂ ಏನು ಈ ಹೊಸ ಯೋಜನೆ ಇದೆ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು, ನಗರ ಸ್ಥಳೀಯ ಸಂಸ್ಥೆ ಅನುಷ್ಠಾನಗೊಳಿಸುವ ಸಹಜ. ಕೇಂದ್ರ ಅದು ವ್ಯವಸ್ಥೆನೇ ಆಗಿ ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿದ್ರೆ ದುರುಪಯೋಗ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದೀರಿ. ಅದೇ ಸಮಯದಲ್ಲಿ ಹೊಸ ಸಮಿತಿ ರಚನೆ ಆಗ್ಬೇಕಿತ್ತು ಅನ್ನುವಂಥದ್ದು ನಾಲೆಜ್ ಇತ್ತು, ಸಿಪಿಎಂ ಪಕ್ಷಕ್ಕೂ ಇತ್ತು, ಬಿಜೆಪಿ ಅವರಿಗಿತ್ತು. ಆಗ್ಲೇ ಯಾಕೆ ನೀವು ಡಿಮಾಂಡ್ ಮಾಡಿಲ್ಲ? ಆಗ್ಲೇ ಆಕ್ಷೇಪಣೆ ಯಾಕೆ ಎತ್ತಿಲ್ಲ? ಖಂಡಿತವಾಗ್ಲೂ ಎತ್ತಿದ್ದೇವೆ. ನಾನು ಹೇಳ್ತಾ ಇದ್ದೇನಲ್ಲ, ಇದೆಲ್ಲವೂ ಇವರು ಸ್ಪೀಡ್ ಅಪ್ ಮಾಡಿದ್ದು ನೋಡಿ. ಇಲ್ಲಿ ಅವರದೇ ಪತ್ರ ಉಂಟು, ಇವರ ಲೋಬೋ ಅವರದು. ಅವರೆಲ್ಲವೂ ಈ ಪ್ರಕ್ರಿಯೆಗಳನ್ನು ಶುರು ಮಾಡಿದ್ದು 2017ರಲ್ಲಿ. ಇದಕ್ಕೆ ಸ್ಪೀಡ್ ಕೊಟ್ಟದ್ದು ಯಾಕೆ ಹೇಳಿದ್ರೆ, ಚುನಾವಣೆ ಬರ್ತಾ ಇದೆ, ನಾನು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಹಾಕಿ, ಬಹುಮಹಡಿಯ ಸಂಕೀರ್ಣದ ಫೋಟೋ ಹಾಕಿ, ಅದಕ್ಕೊಂದು ಲೈಟ್ಗಳನ್ನು ಹಾಕಿ, ಬಡ ಜನರಿಗೆ
ಆಸೆಯನ್ನ ಹುಟ್ಟಿಸುವಂತದ್ದು ಕಾರ್ಯಕ್ರಮ ಇವರದು, ಬೇರೆ ಏನಲ್ಲ. ನೋಡಿ ಇವತ್ತು ಬೇಕಿದ್ರೆ ನನ್ನ ಹತ್ರ ಫೋಟೋಸ್ ಇದೆ, ಆ ಜಾಗದ ಫೋಟೋಸ್ ಇದೆ. ಇವರು ಭೂಮಿ ಪೂಜೆ ಅಲ್ಲಿ ಮಾಡಬೇಕಿತ್ತು. ಇವರು ಕುಲಶೇಖರದ ಕಾರ್ಡಿಯಲ್ ಚರ್ಚ್ ಹಾಲ್ ಅಲ್ಲಿ ಇದಕ್ಕೆ ಟೌನ್ ಹಾಲ್ ಅಲ್ಲಿ ಲಕ್ಕಿ ಡ್ರಿಪ್ ಇದು ಮಾಡಿದ್ರು. ಎಲ್ಲ ಫಲಾನುಭವಿಗಳಿಗೆ ಯಾವ ಮನೆಗಳು ಹಂಚಿಕೆ ಏನು ಅಲಾಟ್ಮೆಂಟ್ ಅನ್ನ ಇವರು ಲಕ್ಕಿ ಡ್ರಾ ಪ್ರಕಾರ ಮಾಡಿದ್ರು. ಇದು ಕೇಳಿದ್ರೆ ಉತ್ತರದಕ್ಕೆ ಏನ್ ಹೇಳಿದ್ರೆ ಬ್ಯಾಂಕರ್ಸ್ ನವರಿಗೆ ನಿರ್ದಿಷ್ಟವಾದ ಮನೆಗಳು ಯಾವುದಂತ ಫಲಾನುಭವಿಗಳ ಗೊತ್ತಾಗ್ಬೇಕು. ಇದೆಲ್ಲ ನಾಟಕ ನಮ್ಗೆ ಗೊತ್ತಿದೆ. ಆದ್ರೆ ಅಲ್ಲಿ ಭಾಷಣದಲ್ಲಿ ಎಲ್ಲಾ ಇಷ್ಟು ಸಾವಿರ ಜನರನ್ನ 930 ಜನರನ್ನ ಸೇರಿಸಿ ಹೇಳಿದ್ರು, ನಾನು ಫೆಬ್ರವರಿ ಅಂತ್ಯದೊಳಗೆ ಅದೇ ಜಾಗದಲ್ಲಿ ನಾನು ಶಕ್ತಿನಗರ ನನ್ನ ಹತ್ರ ಉಂಟು, ಶಕ್ತಿನಗರದಲ್ಲಿ ಮುಖ್ಯಮಂತ್ರಿಯನ್ನ ಕರೆಸಿ ಅಲ್ಲಿ ಭೂಮಿ ಗುದ್ದಲಿ ಪೂಜೆಯನ್ನ ಮಾಡುತ್ತೇನೆ ಹೇಳಿ ಇವರು ಏನ್ ಮಾಡಿದ್ದು, ಇವರು ಕಾರ್ಡಿಯಲ್ ಚರ್ಚ್ ಹಾಲ್ ಅಲ್ಲಿ ನೋಡಿ ಇದೆ ನೋಡಿ ಅವರಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಮತ್ತೆ ಅವರ ಕಾಂಗ್ರೆಸ್ ನಾಯಕರನ್ನ ಇಟ್ಕೊಂಡು ಅಲ್ಲಿ ಅದನ್ನ ಗುದ್ದಲಿ ಪೂಜೆ ಮಾಡಿದ್ರು. ನಾನು ಹೇಳ್ತೇನೆ ಇವರು ಎಲ್ಲಿ ಆ ಟೌನ್ ಹಾಲ್ ಅಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ನಾನು ಒಬ್ಬ ಅಲ್ಲಿ ಪ್ರೇಕ್ಷಕನಾಗಿ ಕೂತಿದ್ದೆ. ನಾನು ಹೇಳ್ತೇನೆ ಇಲ್ಲ ಅಂತಲ್ಲ, ಸದಸ್ಯನಾಗಿ ಬಂದಿದ್ದೇನೆ. ಅಲ್ಲಿ ಅವರು ಏನ್ ಹೇಳಿದ್ದಾರೆ, ಜನರಿಗೆ ಹೇಳ್ತಾರೆ ನಿಮ್ಗೆ ಇದಕ್ಕೆ ಕಾಸ್ಟ್ ಬೀಳುವಂತದ್ದು 5 ಲಕ್ಷ, ನಿಮ್ಮದು ಒಂದು 30,000 ನಿಮ್ಮ ಕಾಂಟ್ರಿಬ್ಯೂಷನ್, ಕೇಂದ್ರ ಸರ್ಕಾರದ 1.5 ಲಕ್ಷ, ರಾಜ್ಯ ಸರ್ಕಾರದ 1 ಲಕ್ಷ, ಈ ರೀತಿ ಎಲ್ಲ ಅದಕ್ಕೆ ಹೇಳಿ ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಬಡ ಜನರಿಗೆ ಈ ರೀತಿಯ ಆಸೆಯನ್ನ ಕೊಡಬಾರ್ದು. ಅಲ್ಲಿ ಹೇಳ್ತಾರೆ ಅಲ್ಲಿಯ ಜಾಗದ ವ್ಯಾಲ್ಯೂ, ರಸ್ತೆಯ ವ್ಯಾಲ್ಯೂ, ರಿಟೈನಿಂಗ್ ವಾಲ್, ಪೈಪ್ ಲೈನ್, ಇದು ಯುಜಿಡಿ ವ್ಯವಸ್ಥೆ, ಇದೆಲ್ಲವೂ ಸೇರಿ 20 ಲಕ್ಷದ ಮನೆ ನಿಮ್ಗೆ ಕೊಡ್ತೇವೆ. ಏನಿದು ಎಷ್ಟು ಮೋಸ, ಈ ರೀತಿ ಆಸೆ ಮುಟ್ಟಿಸಬಾರದು ಬಡ ಜನರಿಗೆ. ವಿನಯರಾಜ್ ಅವರೇ ಮಾತಾಡಿ. ನೋಡಿ ಇದೇ ಟೌನ್ ಹಾಲ್ ನಲ್ಲಿ ಇವರು ಕೂಡ ಟೌನ್ ಹಾಲ್ ನ ಕಾರ್ಯಕ್ರಮಕ್ಕೆ ಬಂದಿದ್ರು. 16/1/2018 ಟೌನ್ ಹಾಲ್ ನಲ್ಲಿ G+3 ಅಂದ್ರೆ ಈ ಮಾಳಿಗೆಯಲ್ಲಿ ಪಾರದರ್ಶಕತೆಯನ್ನ ಮಾಡಿ ಇದನ್ನ ಹಂಚಿಕೆ ಮಾಡಬೇಕು, ಇಲ್ಲದಿದ್ರೆ ಶಾಸಕರು ಅವರಿಗೆ ಬೇಕಾದವರಿಗೆ ಕೆಳಗಿನ ಮಹಡಿಯಲ್ಲಿ ಕೊಟ್ರು, ಬೇಡದವರಿಗೆ 3ನೇ ಮಾಡಿ ಕೊಟ್ರು, ಈ ರೀತಿಯ ಯಾವುದೇ ರೀತಿಯ ಗೊಂದಲ ಇರಬಾರ್ದು. ಮಾತಾಡುದನ್ನ ಕೇಳಿಸ್ಕೊಳ್ರಿ, ಸಂಯಮವನ್ನ ವಹಿಸಿ. ಸುಳ್ಳು ಹೇಳುವಾಗ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ಈ ರೀತಿ ಆಗ್ತದೆ, ಯಾಕೆ ಈ ರೀತಿ ಆಗ್ತದೆ ನಿಮ್ಗೆ? ಇಂಥದ್ದು ಬಾತು ನೀವು ಹಿರಿಯ ಸದಸ್ಯರು, ಹಿರಿಯ ಸದಸ್ಯರಿದ್ದೀರಿ. ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಇರಿ. ನಿಮ್ಗೆ ಗೊತ್ತಿಲ್ಲ, ಬರ್ಬೇಕು, ನೀವು ನೋಡ್ಬೇಕು. ಬಡವರ ಬಗ್ಗೆ ಕಾಳಜಿ ಇದ್ದ ನೀವು ಅಲ್ಲಿ ಬಂದು ನೋಡ್ಬೇಕು. ಸುಳ್ಯದಲ್ಲಿ ಕೂತು ಕೇಳುವುದಲ್ಲ ಅದನ್ನ. ಒಂದು ವಿಚಾರ ನಾನು ಹೇಳ್ತೇನೆ, ಏನು ಅದನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಇದೇ ನಮ್ಮ ಪ್ರೇಮಾನಂದ ಶೆಟ್ಟಿಯವರು ಮತ್ತು ಎಲ್ಲಾ ಬಿಜೆಪಿಯ ಸದಸ್ಯರು ಈ ಟೌನ್ ಹಾಲ್ ನಲ್ಲಿ ಹಾಜರಿದ್ರು. ಅವರ ಪ್ರತಿಪಕ್ಷದ ನಾಯಕರಾಗ ಗಣೇಶ್ ಹೊಸಭಟ್ಟು ಅವರಿದ್ರು, ಅವರು ಭಾಷಣ ಕೂಡ ಮಾಡಿದ್ದಾರೆ. ನೋಡಿ ಇಂಥದ್ದನ್ನೆಲ್ಲ ಸುಳ್ಳು ಹೇಳ್ಬೇಡಿ ನೀವು. ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ದಾಖಲೆ ಇದೆ, ಬಂದಿದೆ. ಸುಳ್ಳು ಹೇಳುವಂತದ್ದು ಅದು ಸರಿಯಲ್ಲ. ಬಡವರಿಗೆ ಹಾದಿ ತಪ್ಪಿಸಲಿಕ್ಕೆ ನೋಡಬೇಡಿ, ಬಡವರಿಗೆ ಹಾದಿ ತಪ್ಪಿಸಲಿಕ್ಕೆ ನೋಡಬೇಡಿ. ನೋಡಿ ನಂದು ವಿಚಾರ ಒಂದು ನಿಮಿಷ ಅವರೇ, ಇವರು ಮಾತಾಡಿ ಆಗಿದೆ, ನನ್ನನ್ನು ಆನ್ಸರ್ ಮಾಡ್ಲಿಕ್ಕೆ ಬಿಡಿ. ನಾನು ಆನ್ಸರ್ ಮಾಡ್ತೇನೆ. ಇವರು ಹೇಳಿದ್ದನ್ನ ಹೇಳಿ ಆಯ್ತು, ನಾನು ಸಂಯಮದಿಂದ ಕೇಳಿಸಿಕೊಳ್ಳಲ್ಲ. ಇಲ್ಲ ಅವರು ನಿಲ್ಲಿಸಬೇಕು. ಅವರು ಮಾತಾಡಿದ್ದಾರೆ. ನೋಡಿ ಇದು ದಾಖಲೆ ಏನಿದೆ, ಇದು ದಾಖಲೆ ಕರೆದು ಸರ್ಕಾರ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಇವರು ಈ ರೀತಿಯ ಸುಳ್ಳು ಆರೋಪವನ್ನ ಹೇಳುವಂತದ್ದು ಎಲ್ಲ ಒಂದ್ ಕಡೆ ಚುನಾವಣೆಯಲ್ಲಿ ಇವರು ಸೋಲ್ತಾರೆ ಅಂತ ಭಯಭೀತರಾಗಿ ಈ ರೀತಿಯ ಸುಳ್ಳು ಆರೋಪಗಳನ್ನ ಪೇಪರಲ್ಲಿ ನಾವು ಖಂಡಿತವಾಗಿ ನಾವು ಸಹಿಸುವುದಿಲ್ಲ. ಇದು ಬಡವರಿಗೆ ಬಡವರೆಲ್ಲ ತಪ್ಪುದಾರಿಗೆ ಹೇಳುವಂತ ಬಿಜೆಪಿಯವರು ಅವರು ಭಯಭೀತರಾಗಿದ್ದಾರೆ. ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಸೋಲ್ತಾರೆ ಅಂತ ಹೇಳಿ ಅವರಲ್ಲಿ ಬಂಡವಾಳ ಇಲ್ಲ ಮತ ಕೇಳಲಿಕ್ಕೆ, ಅದಕ್ಕೋಸ್ಕರ ಈ ರೀತಿ ಇವರು ಮಾತಾಡ್ತಾ ಇದ್ದಾರೆ. ಇಲ್ಲೊಂದು ನಿರ್ಣಯ ನಿರ್ಣಯದಲ್ಲಿ ಇವರ ಆಕ್ಷೇಪವನ್ನ ಎತ್ತಲಿಲ್ಲ. ಇವರೇ ಹೇಳಿದ್ದಾರೆ ನಾವು ನಿರ್ಣಯಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದೇವೆ, ಆಕ್ಷೇಪವನ್ನ ಮಾಡಲಿಲ್ಲ. ಇದು
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆಯ ಅನುದಾನಿಕೆಯಲ್ಲಿ ಆಗುವಂತ ಕೆಲಸ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ದಾಖಲೆಗಳಿದೆ, ಟೆಂಡರ್ ಫೋರ್ಸ್ ಆಗಿದೆ, ಕೆಲಸವನ್ನ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿದೆ. ಇವರು ಇವತ್ತು ಸ್ಟುಡಿಯೋದಲ್ಲಿ ಕೂತು ಇವರು ಜಾಗದಲ್ಲಿ ಅಂತ ಕೇಳಿದ್ರೆ ಶಕ್ತಿನಗರಕ್ಕೆ ಹೋಗಿ ನೋಡಿ, ನಿಮ್ಗೆ 10 ಎಕರೆ ಜಾಗ ಕಾಣ್ತದೆ ಅಲ್ಲಿ. ಎಲ್ಲರಿಗೆ ಜನ ಎಲ್ಲರಿಗೂ ನೋಡಿ, ಬಡವರು ಬಂದಿದ್ದಾರೆ ಅಲ್ಲಿಗೆ ನೋಡಿ, ಯಾರು ಫಲಾನುಭವಿಗಳಿದ್ದಾರೆ ಅವರು ಆ ಜಾಗವನ್ನು ನೋಡಿದ್ದಾರೆ. ನಿಮ್ಮ ಬಿಜೆಪಿ ಸದಸ್ಯರು ಬೇಕಾದ ನೋಡ್ಬೇಕು. ಯಾಕೆ ನೀವು ಬರ್ಲಿಲ್ಲ ಪೂಜೆಗೆ? ಅಲ್ಲಿ ಪೂಜೆ ಆಗಿದೆ, ಅಲ್ಲಿ ಪೂಜೆ ಆಗಿದೆ, ಅಲ್ಲಿ ಮಾಧ್ಯಮಗಳಲ್ಲಿ ನೋಡಿ. ಅದು ಪ್ರೂಫ್ ಅಲ್ಲ, ನಾನು ಹೇಳ್ತೇನೆ. ಪೂಜೆ ಯಾವುದು ಪೂಜೆ ಗುದ್ದ ನೋಡಿ, ಪೂಜೆ ಎಲ್ಲಿ ಆಗಿದೆ, ಸ್ಥಳದಲ್ಲಿ ಪೂಜೆ ಆಗಿದೆ. ನಿಮ್ಮ ವಿಡಿಯೋದಲ್ಲಿ ಕಾಣ್ತದೆ ಅಲ್ಲಿ ಪೂಜೆ ಮಾಡಿದ್ರು. ಕಲ್ಲೇನಿದೆ ಆ ಕಲ್ಲನ್ನ ಹಾಲ್ನಲ್ಲಿ ಎಲ್ಲ ಬಡವರಿಗೆ ಫಲಾನುಭವಿಗಳು ಬಡವರಿದ್ದಾರೆ, ವೃದ್ಧರಿದ್ದಾರೆ, ಅದಕ್ಕೆ ಅವರನ್ನ ಕೋಡಲ್ ಹಾಲಿಗೆ ನಾವು ಅವರಿಗೆ ಗೊತ್ತಿದೆ ಏನೆಲ್ಲ ಆಗಿದೆ ಅಂತ. ಬಿಜೆಪಿ ಅವರು ಬಡವರನ್ನ ತಪ್ಪುದಾರಿಗೆ ಶಾಸಕರ ಕೈ ಶುದ್ಧ ಇದೆ, ಅವರ ಮನಸ್ಸು ಶುದ್ಧ ಇದೆ, ಅವರ ನಡೆ ಪ್ರಚಾರ ಗಿಟ್ಟಿಸಿಕೊಳ್ಳಿಕ್ಕೆ ಕಾರ್ಯಕ್ರಮಗಳನ್ನು ಮಾಡುವಂತದ್ದು. ಇವರಲ್ಲಿ ನಿಮ್ಮಲ್ಲಿ ಬಂಡವಾಳ ಇಲ್ಲ, ಶಾಸಕರ ಬಂಡವಾಳ ಇಲ್ಲ, ಸಾಧನೆ ಶೂನ್ಯ. 20 ವರ್ಷದಲ್ಲಿ ಯೋಗೀಶ್ ಭಟ್ ಅವರು ಒಂದು ಮನೆ ಕೊಟ್ಟಿದ್ದಾರೆ. ಇವರ ಆಡಳಿತದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಮನೆಯನ್ನ, ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ. ಇವರು ಏನು ಕೊಡ್ಲಿಲ್ಲ, ಇವರು ಬರೇ ಸುಳ್ಳು ಹೇಳುವಂತ ಪಕ್ಷ, ಒಂದೇ ಹೇಳುವಂತದ್ದು ಇವರದು. ನಾನು ಚುನಾವಣೆ ನಡೆಯುವ ಅಭಿವೃದ್ಧಿ ಅಪಪ್ರಚಾರ. ಪ್ರೇಮಾನಂದ್ ಮಾತಾಡೋಣ. ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ತಾವು ಹೇಳ್ತಾ ಇದ್ರಿ ಶಕ್ತಿನಗರದಲ್ಲಿ ಕೆಲಸ ಮಾಡಿದ್ದೀರಿ ಅಂತ, ನಿಮ್ಮ ಒಂದೆರಡು ಅಂಶಗಳನ್ನ ತಾವು ಮುಂದಿಡಿ, ಅದಾದ್ಮೇಲೆ ಏನ್ ವಿಚಾರ ಅಂತ ಇನ್ನಷ್ಟು ಸ್ಪಷ್ಟ ಆಗ್ಬೇಕು. ತಾವಿಬ್ರು ಮಾತಾಡಿದ ಏನಂತ ನಮ್ಮ ಜನರಿಗೆ ನೋಡಿ. ಒಂದು ನಿಮಿಷ ಶುಭೋದಯ ಅವರೇ, ಇವರು ಮಾತಾಡುವಾಗ ಸಂಯಮದಿಂದ ನಾನಿದ್ದೆ. ನಾನು ದಾಖಲೆ ಸಹಿತ ಮಾತಾಡುವಾಗ ಪ್ರೇಮಾನಂದ್ ಅವರು ಯಾಕೆ ಅಷ್ಟು ದಾಖಲೆ ಇದೆ, ಈ ದಾಖಲೆ ಇದೆ, ಸರ್ಕಾರದ ದಾಖಲೆ ನೋಡಿ. ಇವತ್ತು ಎಲ್ಲಾ ಟೆಂಡರ್, ಈ ಮನೆ ಟೆಂಡರ್ ಪ್ರಕ್ರಿಯೆ ಆಗಿದೆ. ಅದರ ಗುತ್ತಿಗೆದಾರರಿಗೆ ಮನೆ ಕಟ್ಟಲಿಕ್ಕೆ ಕೆಲಸದ ಒಂದು ಆದೇಶವನ್ನ ಈಗಾಗಲೇ 5 ಕಂಪನಿಗಳಿಗೆ ಕೊಟ್ಟಿದೆ. ಇನ್ನು 5 ಕಂಪನಿಗಳು ಕೊಡ್ಲಿಕ್ಕೆ ಆಗುವಾಗ ಚುನಾವಣಾ ನೀತಿ ಸಂಹಿತೆ ಬಂದಿರೋದ್ರಿಂದ ಪೆಂಡಿಂಗ್ ಇದೆ. ಸರ್ಕಾರ ಆದೇಶ ಇದು ಈ ಟೆಂಡರ್, ಈ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಆಗಿದೆ. ಇವರು ಹೇಳಿದ್ರು ಈಗ ಏನು ಸಂಕೀರ್ಣಕ್ಕೆ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದೆ ಅಂತ. ಸರಿ, ಇದು ಯಾಕೆ ಆಗಿದೆ ಅಂತ ನಾನು ಮತ್ತೆ ಹೇಳ್ತೇನೆ. ಆದ್ರೆ ಬಹಳ ಪ್ರಾಮುಖ್ಯವಾದ ವಿಚಾರ ಏನು ಹೇಳಿದ್ರೆ, ಇದಕ್ಕೆ ಮುಂಚಿತವಾಗಿ ಇಲ್ಲೇ ಶಾಸಕರು, ನಾನು ಹೇಳ್ತೇನೆ ದಿನಾಂಕ ಕೂಡ 15/7 ಜುಲೈ 15ರಂದು 2017ರಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿಯಲ್ಲಿ ಒಂದು ನಿರ್ಣಯ ಆಗ್ತದೆ. ಏನ್ ಹೇಳಿದ್ರೆ, ಯೋಜನೆ ಅನುಷ್ಠಾನಕ್ಕೆ ಒಟ್ಟು ಏಕಕಾಲದಲ್ಲಿ ಇದನ್ನ ಭರಿಸಲು ಕಷ್ಟ ಸಾಧ್ಯವಾಗಿದ್ದ ಇದು ನಿಮಿತ್ತ ಬಹಳ ಪ್ರಾಮುಖ್ಯವಾಗಿ ಈ 48 ಬ್ಲಾಕ್ಗಳಲ್ಲಿ 930 ಮನೆಗಳ ಸಂಕೀರ್ಣ ನಿರ್ಮಾಣ ಮಾಡುವುದಕ್ಕಿಂತ ಮುಂಚಿತವಾಗಿ, ಇಲ್ಲಿ ಉಂಟು ಕ್ಲಿಯರ್ ಆಗಿ, ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ವಿವಿಧ ಕಾಮಗಾರಿಗಳಾದ ರಸ್ತೆ ರಚನೆ, ನೀರು ಸರಬರಾಜು ವ್ಯವಸ್ಥೆ, ಒಳಚರಂಡಿ, ದಾರಿದೀಪದ ವ್ಯವಸ್ಥೆ, ಉದ್ಯಾನವನ, ಬಹಳ ಪ್ರಾಮುಖ್ಯವಾಗಿ ಗುಡ್ಡಗಳನ್ನು ತಗ್ಗಿಸಿ ರಿಟೈನಿಂಗ್ ಆಲ್ ರಚನೆ ಮಾಡಿದ ನಂತರವಷ್ಟೇ ವಸತಿ ಸಮುಚ್ಚಯವನ್ನ ನಿರ್ಮಾಣ ಮಾಡಲು ಅನುಕೂಲವಾಗಿರುವುದರಿಂದ ಈ ಕೆಳಗಂಡ ಕಾಮಗಾರಿಗಳು ರಿಟೈನಿಂಗ್ ವಾಲ್, ರಸ್ತೆ ನಿರ್ಮಾಣ, ಒಳಚರಂಡಿ, ದಾರಿದೀಪದ ಕಂಬ ಇದೆಲ್ಲವನ್ನು ಸೇರಿ 15 ಕೋಟಿಯ ಅಂದಾಜು ಪಟ್ಟಿ ಈ ಸಮಿತಿ ನಗರ ಪಾಲಿಕೆಯಿಂದ ಮಾಡಿದಂತ ಈ ಅಂದಾಜು ಪಟ್ಟಿಯ ಇದನ್ನ ಈ ಅಮೌಂಟ್ ಅನ್ನ ಕ್ರೋಢೀಕರಿಸಿ ಈ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ಮತ್ತೆ ವಸತಿ ಸಂಕೀರ್ಣದ ಟೆಂಡರಿಗೆ ಹೋಗ್ಬೇಕು ಹೇಳಿ ಇದೇ ಶಾಸಕರು ಜುಲೈಯಲ್ಲಿ ಮಾಡಿದ ನಿರ್ಣಯ. ಆದ್ರೆ ಈ 15 ಕೋಟಿ ಸರ್ಕಾರ ಸ್ಥಳೀಯ ಸಂಸ್ಥೆ ಇಲ್ಲ ಹೇಳಿದಕ್ಕೆ ಸರ್ಕಾರಕ್ಕೆ ಪತ್ರ ವ್ಯವಹಾರನೇ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಉಂಟು ನನ್ನ ಹತ್ರ ಪತ್ರ. ಸರ್ಕಾರ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಎಕರೆಗೆ ಹೆಚ್ಚು ಹೇಳಿದ್ರೆ ನಿಮಗೆ 40 ಲಕ್ಷ ಕೊಡಬಹುದು ಅನ್ನೋಂತ ಇಲ್ಲಿ ಉಂಟು ನೋಡಿ. ಆದರೆ ಮೂಲಭೂತ ಸೌಕರ್ಯಗಳಿಗೆ ಅಂದಾಜು ವೆಚ್ಚ 15 ಕೋಟಿ ತಗುಲುವುದರಿಂದ ಮಂಗಳೂರು ಮಹಾನಗರ ಪಾಲಿಕೆ ಅನುದಾನ ಹೊಂದಿಸಲು ಸಾಧ್ಯವಾಗುವುದಿಲ್ಲ.
ಆದರೆ ಸದರಿ ಮೊತ್ತವು ಅತಿ ಅವಶ್ಯಕವಾಗಿ ಬೇಕಾಗಿರುವುದೇ ಸರ್ಕಾರಕ್ಕೆ ಬರೀತಾರೆ. ಆದ್ರೆ ಇದೆಲ್ಲವನ್ನ ಗಾರಿಗೆ ತೂರಿ ಸರ್ಕಾರ ಒಂದು ನಿಮಿಷ ನಾನು ಮಾತಾಡ್ಬೇಕು. ನೀವು ಕಾದಂಬರಿ ಹೇಳಿದಾಗ ಅವರಿಗೆ ಕೊಟ್ಟು ನನಗೆ 15 ಕೋಟಿಯನ್ನ 15 ಕೋಟಿಯ ಈ ಮೇಜರ್ ಕಾಮಗಾರಿಗಳು ಈ ಕಾಡು ಪ್ರದೇಶವನ್ನ ಸಮತಟ್ಟು ಮಾಡಿ ನೋಡಿ ಈ ಕಾಡು ಪ್ರದೇಶವನ್ನ ಸಮತಟ್ಟು ಮಾಡಿ ರಿಟೈನಿಂಗ್ ವಾಲ್ ಇದು ಗುಡ್ಡ ಇದು ಟೆರೇನ್ ಹೇಗುಂಟು ಹೇಳಿದ್ರೆ ಎತ್ತರ ತಗ್ಗು ಎಲ್ಲ ಈಗ ನೋಡಿದಿರಿ ನಿಮ್ಗೆ ಗೊತ್ತಿದೆ ನೋಡಿ ಅದರ ವಿಚಾರ ಆ ಜಾಗದ ವಿಚಾರ ಇನ್ನು ಹೇಳ್ತೇನೆ. ನನ್ನ ಹತ್ರ ಉಂಟು ಮಾಹಿತಿಗಳು. ಗೊತ್ತಿದೆ ನಿಮ್ಗೆ ಗುಡ್ಡ ಪ್ರದೇಶ ಸ್ವಾಮಿ ನಿಮ್ಮ ಹಾಗಾದ್ರೆ ನಿಜವಾದ ನೈಜ ಅಂಶ ಹೇಳಿ. ನಾನು ಹೇಳ್ತೇನೆ ನಮ್ಗೆ ಗೊತ್ತೇ ಇಲ್ಲ ಜಾಗ ಎಲ್ಲಿ ಅಂತ ಹೇಳಿದ್ರಲ್ಲ. 15 ಕೋಟಿಯ ಕಾಮಗಾರಿಗಳು ನಾವು ಮಾಡಿದ ನಂತರವೇ ಈ ಟೆಂಡರ್ ಪ್ರಕ್ರಿಯೆ ಮಾಡ್ಬೇಕೇಳಿ ಇದೇ ಶಾಸಕರು ಒಂದು ಕಡೆ ನಿರ್ಣಯ ಮಾಡ್ತಾರೆ. ಆದ್ರೆ ಗೊತ್ತಾಯ್ತು ಇವರಿಗೆ ಇದಕ್ಕೆ ಅನುದಾನ ಇಲ್ಲ, ನಗರ ಪಾಲಿಕೆಯಿಂದ ಸರ್ಕಾರ ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ, ಬೇರೆ ಕಡೆಯಿಂದ ಕ್ರೋಢೀಕರಿಸಬೇಕು, ಈ ಟೆಂಡರ್ ಪ್ರಕ್ರಿಯೆ ಆಗಬೇಕು, ಈ ಕಾಮಗಾರಿಗಳಾಗಬೇಕು. ಆದ್ರೆ ಅದೆಲ್ಲವನ್ನ ಬಿಟ್ಟು ಚುನಾವಣೆ ಹತ್ತಿರ ಬಂದಿದೆ, ಇವರಿಗೆ ಲಕ್ಕಿ ಡ್ರಾ ಮಾಡಬೇಕು, ಯಾರು ಫಲಾನುಭವಿಗಳ ಆಯ್ಕೆಗೋಸ್ಕರ ನೀವು ಬಂದಿದ್ದೀರಿ, 930 ಜನರನ್ನ ಸೇರಿಸಬೇಕು, ನಾಟಕ ಮಾಡಬೇಕು, ಇನ್ನೊಮ್ಮೆ ಅದಕ್ಕೆ ಈ ಎಲ್ಲ ಪ್ರಚಾರ ಗಿಟ್ಟಿಸಿಕೊಳ್ಳಿಕ್ಕೋಸ್ಕರ ಜನಸಾಮಾನ್ಯರಿಗೆ ಮೋಸ. ಇದು ನೋಡಿ, ಬಡ ಜನರಿಗೆ ಈ ರೀತಿ ಆಸೆ ಹುಟ್ಟಿಸಬಾರದು. ಒಂದು ಮಾತಿದೆ ವಿನಯರಾಜ್ ಅವರು ಹೇಳ್ತಿದ್ದಾರೆ, ಸ್ಪಷ್ಟನೆ ಕೊಡ್ತಾರೆ. ಏನ್ ಹೇಳ್ತಿದ್ದಾರೆ ಒಂದು ನಿಮಿಷ ನೋಡಿ. ನಾವು ಏನು ವೀಕ್ಷಕರಿದ್ದಾರೆ ಅವರಿಗೆ ಸ್ಪಷ್ಟ ಮಾಹಿತಿಯನ್ನ ಕೊಡಬೇಕಾಗ್ತದೆ. ಏನು ಇವರು ಮಾತಾಡುವಾಗ ನಾನು ಸಂಯಮ ವಹಿಸಿ ಕೂತಿದ್ದೇನೆ. ಒಂದು ನಿಮಿಷ ಹೇಳ್ತೇನೆ. ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಪ್ರಾಜೆಕ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲಿ ಮಾಡಬೇಕು ಎನ್ನುವಂಥ ನಿಟ್ಟಿನ ಏನು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡಬೇಕು ಅಂತ ಒಳಚರಂಡಿ, ರಸ್ತೆ, ಲೈಟ್ನ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಫಂಡ್ ಇಲ್ಲ ಅಂತ ಹೇಳುವಂಥ ವಿಚಾರ ಇವರಿಗೂ ಕೂಡ ಗೊತ್ತಿದೆ. ಸರ್ಕಾರಕ್ಕೆ ನಾವು ಬರೆದಿದ್ದೇವೆ. ಜಯ ಲೋಬೋ ಸಾಹೇಬರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಮಹಾನಗರ ಪಾಲಿಕೆಯಿಂದ ಅಷ್ಟೊಂದು ಹಣವನ್ನು ಭರಿಸಲಿಕ್ಕೆ ಕಷ್ಟ ಇದ್ದರೆ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾನು ಸ್ಪೆಷಲ್ ಪ್ಯಾಕೇಜನ್ನು ಕೊಡಿಸ್ತೇನೆ ಎನ್ನುವಂಥ ಒಂದು ಭರವಸೆ ಅಡಿಯಲ್ಲಿ ನಮಗೆ ಧೈರ್ಯ ಇದೆ. ನಮ್ಮ ಶಾಸಕರು ಅದನ್ನು ತರ್ತಾರೆ. ಒಂದು ನಿಮಿಷ ನಾನು ಹೇಳ್ತೇನೆ ನೋಡಿ, ಒಂದು ನಿಮಿಷ ನೋಡಿ. ನಾವು ನುಡಿದಂತೆ ನಡೆದಿದ್ದೇವೆ. ಇನ್ನು ಕೂಡ ಏನು ನಾವು 930 ಜನರ ಫಲಾನುಭವಿಗಳ ನೀವು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಬರ್ತದೆ. ಎಲ್ಲ ಕೆಲಸ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆನೆ ಇವರು ಅಲ್ಲಿ ಏನೂ ಇಲ್ಲ ಬರ್ಲಿ, ಅಲ್ಲಿ ಮತ್ತೆ ಆಮೇಲೆ ಚರಂಡಿ ಇಲ್ಲದಿದ್ರೆ, ಮತ್ತೆ ಅಲ್ಲಿ ರಸ್ತೆ ಇಲ್ಲದಿದ್ರೆ, ಲೈಟ್ ಇಲ್ಲದಿದ್ರೆ ನೀವು ಪ್ರಶ್ನೆ ಮಾಡಿ ಪ್ರೇಮಾನಂದ್ ಅವರೇ. ಕೆಲಸ ಶುರು ಮಾಡುವುದಕ್ಕೆ ನಾವು ಹೋಗುವಾಗ ನೀವು ಇದಕ್ಕೆ ಆಕ್ಷೇಪವನ್ನ ಹಾಗೆ ಹೀಗೆ ಅಂತ ಟಿವಿ ಮಾಧ್ಯಮಗಳಲ್ಲಿ ಮಾತ್ರ ಹೇಳ್ತೀರಿ. ಈ ಮಹಾನಗರ ಪಾಲಿಕೆಯಲ್ಲಿ ಇವರು ಯಾವುದೇ ಒಂದು ಬಿಜೆಪಿ ಅವರು ಆಕ್ಷೇಪ ಎತ್ತಲಿಲ್ಲ. ಇವರನ್ನ ಸಿಲೆಕ್ಟ್ ಮಾಡುವಾಗ ಎಲ್ಲ ಒಂದು ನಿಮಿಷ ಪ್ಲೀಸ್, ನೀವೊಬ್ಬ ಹಿರಿಯ ಸದಸ್ಯರಿದ್ದೀರಿ, ಗೌರವ ಕೊಡ್ತೇನೆ. ಹಾಗೆ ಅಂತ ಹೇಳಿ ನೀವು ನನ್ಗೆ ಅಗೌರವ ಮಾಡಿದ್ರೆ ನಾನು ಕೂಡ ಬಿಡುವಂತದ್ದು ನಾನು ಹೇಳ್ತೇನೆ. ಇವರು ಮಹಾನಗರ ಪಾಲಿಕೆಯಲ್ಲಿ ಇವರು ಆಕ್ಷೇಪ ಇಲ್ಲ. ಎಲ್ಲೂ ಕೂಡ ಅವರು ಬರೆದು ನಿಯಮಾವಳಿಗಳ ಪ್ರಕಾರ, ಪರಿಷತ್ ನಿಯಮಾವಳಿಗಳ ಪ್ರಕಾರ ಅವರು ಆಕ್ಷೇಪವನ್ನ ಬರೆದು ಸಲ್ಲಿಸಬೇಕು. ಎಲ್ಲೂ ಕೂಡ ಆಗಿಲ್ಲ. ಅವರೇ ಇವತ್ತು ಈ ಟಿವಿಯಲ್ಲಿ ಒಪ್ಕೊಂಡಿದ್ದಾರೆ, ನಾವು ನಿರ್ಣಯವನ್ನ ನಾವು ಪೂರ್ಣ ಬೆಂಬಲಿಸಿದ್ದೇವೆ ಅಂತ. ಆಮೇಲೆ ಇವರು ಏನು ಇಲ್ಲಿಯ ಟೌನ್ ಹಾಲ್ ನಲ್ಲಿ ಫಲಾನುಭವಿಗಳನ್ನ ಲಾಟ್ರಿ ಮುಖಾಂತರ ಎತ್ತುವಂತಹ ಸಂದರ್ಭದಲ್ಲಿ ಇವರ ಎಲ್ಲಾ ಸದಸ್ಯರು ಬಂದಿದ್ದಾರೆ. ಇವರ ಪ್ರತಿಪಕ್ಷ ನಾಯಕರು ಸಭೆಯಲ್ಲಿ ಸ್ಟೇಜ್ ಅಲ್ಲಿ ಕೂತು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ಹಾಡಿ ಹೊಗಳಿ ಹೋದವರು ಈಗ ಎಲ್ಲೋ ಒಂದ್ ಕಡೆ ಇವರ ಪಕ್ಷದ ಅಭ್ಯರ್ಥಿ ಇಲ್ಲಿ ಸೋಲ್ತಾರೆ ಅಂತ ಹೇಳುವಾಗ ಈಗ ಎಲ್ರಿಗೂ ಅವರಿಗೆ ಕೊನೆಯದಾಗಿ ನಾವು ಜನನಾಯಕರು ಅಥವಾ ಪ್ರತಿನಿಧಿಗಳು ಏನಂತ ಹೇಳಿದ್ರೆ ಜನರಿಗೆ ಉತ್ತರ ಕೊಡ್ಬೇಕು. ಅದೇ ರೀತಿ ಸರಿಯಾದ ಮಾಹಿತಿನ ಕೂಡ ನೀಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಏನು JR ಲೋಬೋ ಅವರು ಏನ್ ಮಾಡಿದ್ದಾರೆ ಈಗ, ಏನು ಆ ಒಂದು ಫಲಾನುಭವಿಗಳ ಆಯ್ಕೆಯಲ್ಲಿ ಒಂದು ನೀತಿ ನಿಯಮನ ಏನೋ ಫಾಲೋ ಮಾಡ್ಬೇಕಿತ್ತು, ಅದನ್ನ ಅವರು ಗಾಳಿಗೆ ತೂರಿದ್ದು ಸರಿಯಾ ಅಥವಾ ಏನು ಯಾವ ರೀತಿಯ ಒಂದು ಕೆಲಸ ಮಾಡಿದ್ದಾರೆ? ಕೊನೆಯದಾಗಿ ಸಣ್ಣದಾಗಿ ಏನ್ ಹೇಳ್ತೀರಿ? ಯಾವುದೇ ಒಂದು ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇದು ಮಾಡಿದ್ರೆ ಕೇಂದ್ರ ಸರ್ಕಾರ, ಇವರದೇ ಕೇಂದ್ರ ಸರ್ಕಾರ ಇದೆ, ಅದು ಅನುಮೋದನೆ ಕೊಡ್ತಿರ್ಲಿಲ್ಲ. ಇವತ್ತು ಅದು ಅನುಮೋದನೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಅನುಮೋದನೆ ಕೊಡುವುದಿಲ್ಲ, ಆದ್ರೆ ಇದರಲ್ಲಿ ಕೊಟ್ಟಿದೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಫಲಾನುಭವಿ ಆಯ್ಕೆಯಲ್ಲಿ ತಪ್ಪಾಗಿಲ್ಲ ಅಂತ ಹೇಳಿ ನಿಯಮಾವಳಿ ತಪ್ಪು ಅಂತ ಆದ್ರೆ ಯಾಕೆ ಇವರು ನ್ಯಾಯಾಲಯಕ್ಕೆ ಹೋಗುದಿಲ್ಲ?
ಇವರು ಇವತ್ತು ನ್ಯಾಯಾಲಯಕ್ಕೆ ಹೋಗ್ಬೇಕು. ಖಂಡಿತವಾಗಿ ನಿಯಮಾವಳಿ ಕೊನೆಯದಾಗಿ. ತಪ್ಪಿದ್ರೆ ಶಾಸಕರು ನಿಯಮಾವಳಿಯನ್ನು ತಪ್ಪಿಸಿ ಏನಾದ್ರು ಮಾಡಿದ್ರೆ ಇವರು ನ್ಯಾಯಾಲಯ ಮೆಟ್ಲು ಯಾಕೆ ಹತ್ತಲಿಲ್ಲ? ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಅದು ನಿಯಮಾವಳಿ ಪ್ರಕಾರ ಇದೆ. ಬರೇ ಮಾಧ್ಯಮಗಳಲ್ಲಿ ಸುಳ್ಳು ವಿಚಾರಗಳನ್ನ ಹರಿಬಿಟ್ಟು ಜನರ ಮಧ್ಯೆ ಗೊಂದಲ ಸೃಷ್ಟಿಸಿ ಸೋಲುವಂತಹ ಭೀತಿಯಲ್ಲಿರುವಂತಹ ಬಿಜೆಪಿ ಪಕ್ಷದವರು ಎಲ್ಲೋ ಒಂದ್ ಕಡೆ ಮಂಗಳೂರಿನಲ್ಲಿ ಅವರ ಪಕ್ಷದ ಅಭ್ಯರ್ಥಿಗೆ ಗೆಲುವು ಸಾಧಿಸಿಕೊಡ್ಲಿಕ್ಕೆ ಇದೊಂದು ಒಳ್ಳೆ ವಿಚಾರ ಅಂತ ಹೇಳಿ ಈ ರೀತಿ ಹೇಳುವಂತದ್ದು ಬಡವರ ಮೇಲೆ ನೀವು ಆಟ ಆಡ್ತಾ ಇದ್ದೀರಿ. ಬಡವರ ಮೇಲೆ ಅವರು ಯಾವತ್ತು ಸಹಿಸುವುದಿಲ್ಲ. ಮಾಡ್ತಾ ಇದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಡವರಿಗೆ ಕೈ ಜೋಡಿಸಿ ಈ ರೀತಿಯ ಸುಳ್ಳನ್ನ ಹರಿಬಿಡಬೇಡಿ. ಬಡವರನ್ನು ಕ್ಷಮಿಸುವುದಿಲ್ಲ. ನೀವು ಅವರ ಕೈ ಜೋಡಿಸಿ ನೀವು ದೇವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಡವರಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಅವರಿಗೆ ಧ್ವನಿಯಾಗಿ ಅವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರೇಮಾನಂದ ಅವರೇ, ಒಂದು ಮನೆ ಕೊಡ್ಲಿಲ್ಲ, ಸೈಟನ್ನು ಕೊಡ್ಲಿಲ್ಲ, ನೀವು ಕೂಡ ಆಗ ಮಾತಾಡ್ಲಿಲ್ಲ. ಈಗ JR ಲೋಬೋ ಸಾಹೇಬರು ಕೊಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಇವತ್ತು ಟೆನ್ಷನ್ ಆಗ್ತಾ ಇದೆ. ಎಲ್ಲಿ ಇದೆಲ್ಲ ಕ್ರೆಡಿಟ್ JR ಲೋಬೋ ಸಾಹೇಬರಿಗೆ ಕೊಟ್ಟು ಈ ಸಲ ಅವರು ಅಂತರದಿಂದ ಗೆಲ್ತಾರೆ. ಜನ ಅವರ ಜೊತೆಗಿದ್ದಾರೆ. ಸರಿ, ನೀವು ಆಯ್ತಾ, ನಾನು ಮಾತಾಡ್ತೇನೆ, ಹೇಳಿ. ಕೊನೆಯದಾಗಿ ತಾವೇನ್ ಹೇಳ್ತೀರಿ? ಲೋಬೋ ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಿ, ಚುನಾವಣೆ ಸಂದರ್ಭದಲ್ಲಿ ಇದು ಖಂಡಿತವಾಗಿ ನೀವು ಮುಂದೆ ತರುವಂತ ಒಂದು ಅಂಶನ, ಕೊನೆಯದಾಗಿ ಏನ್ ಹೇಳ್ತೀರಿ? ನಿಜಕ್ಕೂ ಕೆಲಸ ಆಗಿಲ್ವಾ ಅಥವಾ ಅವರು ಮಾಡಿದ್ದು ಇಲ್ಲಿವರೆಗೆ ಏನು ಮನೆ ಮಂಜೂರು ಮಾಡಿದ್ದಾರೋ ಸೊ ಜನರಿಗೆ ಉಪಯೋಗ ಆಗಿದೆ ಅದರಿಂದ? ನೋಡಿ, ಮಂಜೂರಾತಿಯ ಇಲ್ಲಿ ಪ್ರಶ್ನೆನೇ ಬರುವುದಿಲ್ಲ, ಈ ಪ್ರಕ್ರಿಯೆಗಳು ಉಂಟು. ನೋಡಿ ಇಲ್ಲಿ ಕೊನೆಯದಾಗಿ ಸಣ್ಣದಾಗಿ ನೀವು ಬಿಜೆಪಿ ಕಡೆ ಅಥವಾ ವಿಪಕ್ಷಗಳು ತಾವು ಏನ್ ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳಿ? ನೋಡಿ, ಒಂದು ಬಹಳ ಪ್ರಾಮುಖ್ಯವಾದ ವಿಚಾರ, ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈ ಪ್ರಕ್ರಿಯೆಗಳಾಗಿದೆ. ಒಂದು, ಎಲ್ಲಿಯೂ ಕೂಡ ಇದು ಶಾಸಕ JR ಲೋಬೋ ಅವರ ಕಾರ್ಯಕ್ರಮನೇ ಅಲ್ಲ. ಏನು ಕೇಂದ್ರ ಸರ್ಕಾರದ ಹೊಸ ಯೋಜನೆ ಪ್ರಕಾರ ಹೌಸಿಂಗ್ ಫಾರ್ ಆಲ್ ಎನ್ನುವಂತ ಏನು ಹೊಸ ಯೋಜನೆ ಇದೆ, ಇದು ಸ್ಥಳೀಯ ಶಾಸಕರ ಕಾರ್ಯಕ್ರಮನೇ ಅಲ್ಲ. ಇದು ಭಾರತ ಸರ್ಕಾರದ ಕಾರ್ಯಕ್ರಮ. ನನ್ನ ಹತ್ರ ಪೇಪರ್ ಇದೆ, ನಮ್ಮ ನಗರ ಪಾಲಿಕೆಗೆ ಆ ಮೂಲಕ ಸ್ಥಳೀಯ ಸಂಸ್ಥೆಯಿಂದ ಅನುಷ್ಠಾನಗೊಳಿಸುವಂತ ಇದೊಂದು ಬಡವರಿಗೆ ವಸತಿ ನೀಡುವಂತ ಕಾರ್ಯಕ್ರಮಗಳ ಅಲ್ಲ. ಶಾಸಕರು ಇವತ್ತು ಎಲ್ಲ ಕಾರ್ಯಕ್ರಮಗಳು ನಗರ ಪಾಲಿಕೆಯ ಮೇಯರ್ಗಳು ಮಾಡಿದ್ದು, ನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಮಾಡಿದ್ದು, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಎಲ್ಲವೂ ನಾನು ಮಾಡಿದ್ದು. ಇವತ್ತು ಶಾಸಕರು ನೇರವಾಗಿ ಜನಸಾಮಾನ್ಯರಲ್ಲಿ ಹೋಗ್ಲಿ, ಜನರ ಮುಂದೆ ಹೇಳಿ, ನೇರವಾಗಿ ನನ್ನ ಸೆಕೆಂಡ್ ಸಾಕು. 6ನೇ ಅಂಶ, ಯೋಜನೆಯಡಿ ವಸತಿ ಗೃಹಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಪಾಲಿನ ಅನುದಾನವನ್ನು ವಸತಿ ಇಲಾಖೆಯು ನಗರ ವಾಜಪೇಯಿ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ನಗರ ವಸತಿ ಯೋಜನೆ ಕೂಡ ಅದೇ ರೀತಿ ರಾಜ್ಯ ಸರ್ಕಾರದ ಪಾಲು ಹಾಕಲೇಬೇಕು, ಅದ್ರಲ್ಲಿ ಏನು ತಪ್ಪಿಲ್ಲ. JR ಲೋಬೋ ಅವರು ಶಕ್ತಿನಗರದಲ್ಲಿ ಏನೋ ಒಂದು ಕೆಲವೊಂದು ಏನೋ ಫಲಾನುಭವಿಗಳಿಗೆ ಏನೋ ನಿವೇಶನ ಹಂಚುವ ವಿಚಾರದಲ್ಲಿ ಕೆಲವೊಂದು ಗೊಂದಲಗಳು ಆಗಿರ್ಬೋದು. ಅದಕ್ಕೆ ಲೋಬೋ ಅವರ ಪರವಾಗಿ ವಿನಯ ರಾಜ್ ಅವರು ಕೂಡ ಒಂದಷ್ಟು ಸ್ಪಷ್ಟನೆ ನೀಡಿದ್ರು. ಅದೇ ರೀತಿ ಪ್ರೇಮಾನಂದ್ ಅವರು ಕೂಡ ಆರೋಪಗಳನ್ನ ಇದು ಮಾಡಿದ್ರು. ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು ಸಹಜ ಅಥವಾ ಮಾಮೂಲಿ ಅಂತ ಹೇಳ್ಬೋದು. ಅದೇ ರೀತಿ ಏನೇ ಇದಿರ್ಲಿ, ಗೊಂದಲಗಳಿರ್ಲಿ, ಏನೇ ಕಾಂಟ್ರವರ್ಸಿ ಇರಲಿ, ಇದರಿಂದ ಜನರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಜನ ನಾಯಕರು ಅಥವಾ ಪ್ರತಿನಿಧಿಗಳು ಮಾಡಬೇಕು ಅನ್ನೋದಷ್ಟೇ ನಮ್ಮ ಆಶಯ ಕೂಡ. ಎಸ್, ಇದು ಈ ಹೊತ್ತಿನ ವಿಶೇಷ. ಸಮಗ್ರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ. ನಮಸ್ಕಾರ.